ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಲೋಚನಾ ವ್ಲಾಗ್ಸ್. ನಾನು ಇವತ್ತು ಮಾಡ್ತಾ ಇರುವಂಥದ್ದು ಅವರೆಕಾಯಿ ಹುಳಿ. ಅವರೆಕಾಯಿ ಹುಳಿಗೆ ನಾನು ಒಂದು ವಿಡಿಯೋ ಮಿಸ್ ಆಗಿಬಿಟ್ಟಿದ್ದೆ. ಏನು ಅಂತಂದರೆ ಫಸ್ಟಲ್ಲೇ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ದು ಒಂದು ಕ್ಲಿಪ್ಸು ಮಿಸ್ ಆಗಿದೆ ಅಷ್ಟೇ. ಸೊ ಅದಕ್ಕೆ ಏನೇನು ಹಾಕಬೇಕು ಅಂತ ನಾನು ಹೀಗೆ ಹೇಳ್ತಾ ಹೋಗ್ತೀನಿ. ಅವರೆಕಾಯಿ ಹುಳಿ ಮಾತ್ರ ಸೂಪರ್ಬಾಗಿತ್ತು. ನಾನಿಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾ ಇರೋದು. ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ರುಚಿಯಾಗಿರುತ್ತೆ, ನೀವು ಟ್ರೈ ಮಾಡಿ, ಓಕೆನಾ. ಸೊ ಒಗ್ಗರಣೆಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಒಂದು 8ರಿಂದ 9 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೆ, ಮತ್ತು ಅರ್ಧ ಈರುಳ್ಳಿನ ತೊಗೊಂಡಿದ್ದೆ. ಅದೆರಡನ್ನು ಸಹ ನಾನು ಕುಟಾಣಿಲಿ ಹಾಕಿ ಚೆನ್ನಾಗಿ ಕುಟ್ಟಿ ಒಗ್ಗರಣೆಗೆ ಹಾಕಿದ್ದೆ ಅಷ್ಟೇ. ಮತ್ತು 2 ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೆ. ಎಣ್ಣೆ, ಸಾಸಿವೆ, 2 ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ದೆ. ಯಾಕಂದರೆ ಅದು ಫ್ರಾಗ್ರೆನ್ಸ್ ಬಿಡಬೇಕು. ಬೆಳ್ಳುಳ್ಳಿ ಸ್ಮೆಲ್ ತುಂಬ ಸಕ್ಕತ್ತಾಗಿರುತ್ತೆ. ಅದೆಲ್ಲ ಬಿಟ್ಟರೆ ಹುಳಿಗೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಬಂದು ಇಲ್ಲಿ ನಾನು ಒಗ್ಗರಣೆ ಆದಮೇಲೆ 1 ಬದನೆಕಾಯಿ, 1 ಆಲೂಗೆಡ್ಡೆ, ಅರ್ಧ ಕೆಜಿಯಷ್ಟು ಅವರೆಕಾಯಿನ ಆ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ನೇ ಒಗ್ಗರಣೆ ಬಂದು ನೀವೊಂದು 5 ಮಿನಿಟ್ಸ್ ಟು 6 ಮಿನಿಟ್ಸ್ ಬೇಯಿಸಬೇಕು. ನೆಕ್ಸ್ಟು ಇದನ್ನು ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ, ಆಲೂಗೆಡ್ಡೆ, ಬದನೆಕಾಯಿ, ಅವರೆಕಾಯಿನ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡಿ, ಒಂದು 10 ಮಿನಿಟ್ಸ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದು ಫ್ರೈ ಮಾಡಿದ್ಮೇಲೆ ನಾನು ಸೈಡಲ್ಲೇ ಒಂದು ಬೌಲಲ್ಲಿ 2 ಹಣ್ಣು ಟೊಮೆಟೊ, 1½ ಫಸ್ಟನ್ನು 2 ಹಣ್ಣು ಟೊಮೆಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಡ್ಕೊಂಡಿದ್ದೆ. ಅದಕ್ಕೆ 1½ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಸೈಡಲ್ಲಿ ಇಟ್ಟಿದ್ದೆ. ನೆಕ್ಸ್ಟ್ ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಈಗ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಬಟ್ ನೀವು ಹುಳಿಗೆ ತೊಗೋಬೇಕಾಗಿದ್ದು ಹಣ್ಣು ಟೊಮೆಟೊನೇ. ಮತ್ತು ಇದಕ್ಕೆ ನಾನು ಅರ್ಧದ ನಿಂಬೆಹಣ್ಣಿಗಿಂತ ಕಡಿಮೆಯಷ್ಟು ನಾನು ಹುಣ್ಸೆಹಣ್ಣು ಹುಳಿನ ಬಿಟ್ಟಿದ್ದೀನಿ. ಅದು ನಾನು ವಿಜಿಲ್ ಹೊಡ್ಸ್ಕೊಂಡು, ಅಂದರೆ 2 ವಿಜಿಲ್ ಆದಮೇಲೆ ಫೈನಲಲ್ಲಿ ಸ್ವಲ್ಪ ಮತ್ತೆ ಲೋ ಫ್ಲೇಮಲ್ಲಿ ಬೇಯಿಸ್ತಾ ಅದಕ್ಕೆ ಹುಳಿ ಆ್ಯಡ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಈಗ ಇದಕ್ಕೆ ನಾನು ಆ್ಯಡ್ ಮಾಡಿದೆ. ಹಾಗೆ ಸ್ಟಿರ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿತ್ತು. ನೀವು ಆಲ್ಮೋಸ್ಟ್ ಇದಕ್ಕೆ ಯೂಸ್ ಮಾಡಬೇಕಾಗಿರೋ ಬದನೆಕಾಯಿ ಅಂದರೆ ಉದ್ದ ಬದನೆಕಾಯಿ, ಬಿಳಿ ಬದನೆಕಾಯಿನೇ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಕಪ್ಪುದು ಬದನೆಕಾಯಿ ಬರುತ್ತಲ್ವ, ಬ್ರೌನಿಷ್ ಟೈಪ್ ಏನೇನೋ ಇರುತ್ತಲ್ಲ, ಆ ಥರದ್ದೆಲ್ಲ ಚೆನ್ನಾಗಿರಲ್ಲ. ಬಿಳಿ ಬದನೆಕಾಯಿ, ಉದ್ದ ಬದನೆಕಾಯಿನೇ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಕನ್ಸಿಸ್ಟೆನ್ಸಿ ನೋಡ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕು ಅಂತ. ನನಗೆ ಅದು ಸ್ವಲ್ಪ ತೆಳುನೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಹುಳಿ ಯಾವತ್ತೊಂದು ಮೀಡಿಯಮ್ ಲೆವೆಲಲ್ಲಿರಬೇಕು. ತಟ್ಟೆಲಿ ಹಾಕಿದ ತಕ್ಷಣ ತುಂಬ ಜಾರ್ಕೊ ಹೊರಟೋಗ್ಬಾರ್ದು. ಟೇಸ್ಟ್ ಚೆನ್ನಾಗಿ ಸಿಗಬೇಕು, ಚೆನ್ನಾಗಿ ಒಂದು ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂಥೇಳಿ ನಾನು ಇಷ್ಟು ನೀರು ತೊಗೊತಾ ಇದ್ದೀನಿ. ನೀವು ನೋಡ್ಕೊಂಡು ತೊಗೊಳ್ಳಿ. ವಿಜಿಲ್ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರು, ಅದಕ್ಕೋಸ್ಕರ ನಾನು ಏನು ಸ್ವಲ್ಪ ನೀರು ಎಷ್ಟು ಬೇಕು ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 4 ಮೆಂಬರ್ಸ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಅಂದರೆ ಇದಕ್ಕೆ ಡಬಲ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿ ಬರಬೇಕು. ಬರೋಕ್ಕೋಸ್ಕರ ನಾನು ಹಾಗೆ ಫ್ಲೇಮಲ್ಲಿ ಸ್ವಲ್ಪ ಬಾಯ್ಲ್ ಆದರೆ ಉಪ್ಪು ಖಾರ ಎಲ್ಲದಕ್ಕೂ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ನಾವು ಬೇಗ ವಿಜಿಲ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಈಗ ಸಾಂಬಾರು ರೆಡಿ ಆಯಿತು. ನಾನು ಕುಕ್ಕರಿಂದ ತೆಗೆದು ಪಾತ್ರೆಗೆ ಹಾಕಿದ್ದೀನಿ. ನೀವು ನೋಡಿದ್ರಲ್ವ, ನೀವು ಎಷ್ಟು ನೀರು ಹಾಕಿದ್ದೆ, ಬಟ್ ಆದರೂ ನನಗೆ ಗಟ್ಟಿಯಾಗಿ ಬೇಕಿತ್ತು. ಇವಾಗ ನನಗೆ ಪರ್ಫೆಕ್ಟಾಗಿದೆ. ಇಲ್ಲಿ ನನಗೆ ಜಾಸ್ತಿ ತೆಳುವಾಗಿದ್ದರೆ ಸಾಂಬಾರು ತಟ್ಟೆನಲ್ಲಿ ನಿಲ್ಲೋದಿಲ್ಲ. ಸೊ ಅದಕ್ಕೆ ನನಗೆ ಈ ಥರನೇ ಇರಬೇಕು. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಅಂದರೆ ಟೇಸ್ಟ್ ಮಾತ್ರ ಸೂಪರ್ವಾಗಿದೆ. ಇದನ್ನ ಬಿಸಿ ರೈಸ್ ಜೊತೆಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿದರೆ ಸಕ್ಕತ್ತಾಗಿರುತ್ತೆ. ಸೊ ಇದಕ್ಕೆ ನಾನು ಮತ್ತೇನೇನು ಆ್ಯಡ್ ಮಾಡಿದ್ರೆ ಜಸ್ಟ್ ಕುಕ್ಕರಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಅಷ್ಟೇ. ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ. ಇಷ್ಟು ಗಟ್ಟಿಗಿರಬೇಕು ಅವರೆಕಾಯಿ ಸಾಂಬಾರು. ಹುಳಿ ಇದಕ್ಕೆ ನೀವು ಹುಳಿ ಬಿಟ್ಕೊಬೋದು, ಅಂದರೆ ಹುಣ್ಸೆಹಣ್ಣು ಹುಳಿನ. ನಾನಿಲ್ಲಿ ಟೊಮೊಟೊ 2 ಹಾಕ್ಕೊಂಡಿದ್ದೀನಿ. ನಾವಿಲ್ಲಿ ಮಾಡೋದು ಒಂದೇ ಟೈಮ್ಗೆ, ಅದರಿಂದ ಹುಳಿ ನಾನು ಸ್ವಲ್ಪ ಹುಳಿ ಬಿಟ್ಕೊಂಡಿದ್ದೀನಿ. ಅಂದರೆ ಒಂದು ನಿಂಬೆಹಣ್ಣಿಗಿಂತ ಅರ್ಧದಷ್ಟು ಹುಳಿ ಬಿಟ್ಟಿದ್ದೀನಿ. ಹುಳಿ ಬಿಟ್ಟು ಒಂದೇ ಒಂದು ರೌಂಡ್ ಕುದಿಸಿದ್ರೆ ಸಾಕಲ್ಲಿಗೆ. ಸೊ ನೀವು ಎಷ್ಟು ಜನಕ್ಕೆ, ನಮಗಿಲ್ಲಿ 3 ಜನಕ್ಕೆ ಒಂದು ಟೈಮ್ಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿಂಬೆಹಣ್ಣ ಅರ್ಧದಷ್ಟು ನಾನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಾನಿವಾಗ ಸರ್ವ್ ಮಾಡಿಕೊಂಡು ನಿಮಗೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡಿದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ಸ್ ಕೊಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇದ್ದೀರಲ್ವಾ, ಸಾಂಬಾರು ರೆಡಿ ಆಯಿತು. ಒಂದು ಸ್ವಲ್ಪ ಆಚೀಚೆ ಆಗೋಯಿತು ನೋಡಿ.
ಬಿಸಿ ರೈಸು, ಅವರೆಕಾಯಿ ಹುಳಿ ಸಕ್ಕದಾಗಿರುತ್ತೆ ಮಾತ್ರ. ಒನ್ ಟೈಮ್ ನಾನು ಮಾಡೋ ಸಿಂಪಲ್ ಅಡುಗೆ ಮಾಡ್ಕೊಂಡು ತಿನ್ನಿ, ನಿಜ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಬಟ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ನೀವು ಏನಪ್ಪ ಈ ಮೇಡಮ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಬಟ್ ಇಷ್ಟೆಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ಅಡುಗೆ ಆಗುತ್ತೆ ಅಂದ್ಕೊಂಡು, ನಿಜ ಆಗುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಯಾವತ್ತೂ ತುಂಬ ರುಚಿಯಾಗಿರೋದು. ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಅಡುಗೆ ಮಾಡಿದ್ರೆ ಅದಷ್ಟು ರುಚಿ ಬರಲ್ಲ ಅನ್ಕೊತೀನಿ. ಸಿಂಪಲ್ ಕುಟ್ಟಿ ಚಚ್ಚಿ ಪುಡಿ ಮಾಡಿ ಚಚ್ಚಿ ಅಡುಗೆ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಸೊ ಯಾರೆಲ್ಲ ನನ್ನ ವಿಡಿಯೋ ಲೈಕ್ ಮಾಡಿದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.